ಕಾಪು ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಪಕ್ಷದ ಮೊಹಮ್ಮದ್ ಹನೀಫ್ ಇಂದು ಪಕ್ಷದ ಕಾರ್ಯಕರ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಹನೀಫ್ ಕಾರ್ಯಕರ್ತರೊಂದಿಗೆ ಬಂದು ಕಾಪು ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಿಮ್ಮ ಚುನಾವಣೆಯಲ್ಲಿ ಎಸ್ಡಿಪಿಐ ಬಗ್ಗೆ ಸ್ಪರ್ಧಿಸ್ತಾ ಇದ್ದೀವಿ, ಈ ಬಗ್ಗೆ ಏನು ನಮಗೆ ಮತ ಕೇಳಲಿಕ್ಕೆ ನೈತಿಕತೆ ಉಂಟು. ಕಾಂಗ್ರೆಸ್ಸಿಗಾಗಲಿ ಬಿಜೆಪಿಗಾಗಲಿ ನೈತಿಕತೆ ಇಲ್ಲ. ಏಕೆಂದರೆ 70 ವರ್ಷ ಆಡಳಿತ ಮಾಡಿದವರು ಕಾಂಗ್ರೆಸ್, ನಂತರ 15 ವರ್ಷ ಆಡಳಿತ ಮಾಡಿದವರು ಈಗ ನೋಡುವಾಗ ಇವರು ಅಣ್ಣ ತಮ್ಮಂದಿರಾಗಿ. ಏಕೆಂದರೆ ಇವರು ಒಂದೇ ಮನೆಯಲ್ಲಿರುವವರು. ಏಕೆಂದರೆ ಕೆಲವರು ಅಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಕೊಡದಿದ್ದರೆ ಕಾಂಗ್ರೆಸ್ಸಿಗೆ ಜಂಪು, ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡದಿದ್ದರೆ ಬಿಜೆಪಿಗೆ ಜಂಪು. ಏಕೆಂದರೆ ಇವರು ನಾಳೆ ಬಂದರೆ ಇವರು ಯಾರನ್ನ ಏನು ಜನಸಾಮಾನ್ಯರನ್ನ ಯಾವುದೇ ಒಳ್ಳೆ ಕಾರ್ಯಕ್ರಮ ಇಟ್ಟು ಏನು ಜನರ ಅಭಿವೃದ್ಧಿ ಮಾಡುವುದಿಲ್ಲ. ಬದಲಾಗಿ ನಾವು ಅಧಿಕಾರದಲ್ಲಿ ಇಲ್ಲದಿದ್ದರೂ ನಮ್ಮ ಏನು ಕೌನ್ಸಿಲರ್ಗಳು, ಪಂಚಾಯತ್ ಮೆಂಬರ್ಗಳಿದ್ದಾರೆ, ಇವರಿಗಿಂತ MLA MP ಗಳಿಂದ ಭ್ರಷ್ಟಾಚಾರ ರಹಿತವಾದಂಥ ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸಲದ ನಾನು ನಿಂತಹ MLA ಅಭ್ಯರ್ಥಿಗೆ ಖಂಡಿತವಾಗಿಯೂ ಜನರು ನನ್ನನ್ನ ಬೆಂಬಲಿಸಲಿದ್ದಾರೆ ಹೇಳುವಂತ ತುಂಬ ವಿಶ್ವಾಸ ನಮಗಿದೆ.